ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಕಾಪು ತಾಲೂಕಿನ ಪಾಂಗಳ, ಮಚ್ಚೂರು, ಉಳಿಯಾರು, ಕರಂದಾಡಿ, ಕಲ್ಯಾಲು ಸೇರಿದಂತೆ ಅನೇಕ ಕಡೆಗಳಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದ್ದು ಪರಿಸರದ ಹಲವಾರು ಮನೆಗಳು ಜಲಾವೃತಗೊಂಡು ಇಲ್ಲಿನ ನಿವಾಸಿಗಳು ಆತಂಕಕ್ಕೊಳಗಾಗಿದ್ದಾರೆ. ಕೆಲವೆಡೆ ಸಂಪರ್ಕ ಕಡಿತದ ಭೀತಿ ಎದುರಾಗಿದ್ದು ಸ್ಥಳೀಯರ ಸಹಕಾರದಿಂದ ಮನೆ ಮಂದಿಯನ್ನ ಸ್ಥಳಾಂತರಗೊಳಿಸುವ ಕಾರ್ಯಾಚರಣೆ ನಡೆಯುತ್ತಿದೆ. ಪ್ರತಿ ಮಳೆಗಾಲದಲ್ಲೂ ನೆರೆ ಬಂದಾಗ ರಸ್ತೆಯಲ್ಲಿ ನೀರು ಹರಿದು ಬರುವ ಹಿನ್ನೆಲೆಯಲ್ಲಿ ಇಲ್ಲಿನ ಜನ ಸಮಸ್ಯೆಗೊಳಗಾಗ್ತಾ ಇದ್ದಾರೆ. ವಾಹನ ಸಂಚಾರಕ್ಕೆ ತೊಡಕುಂಟಾಗುವುದರಿಂದ ಜನ ಪರದಾಡುವಂತಾಗಿತ್ತು. ಸುಮಾರು 35 ವರ್ಷಗಳಿಂದ ವಾಸವಾಗಿದ್ದ ಬಡ ಕುಟುಂಬವೊಂದರ ಮನೆ ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿಯ ಫಲವಾಗಿ ಮನೆಯ ಒಳಗೆ ನೀರು ಹೊಕ್ಕು ಮನೆ ಸಂಪೂರ್ಣ ಕುಸಿತ ಕಂಡಿದೆ. ಪಡುಬಿದ್ರಿ ಬಂಟರ ಸಂಘದ ಬಳಿಯ ಲಲಿತಾ ದೇವಾಡಿಗ ಎಂಬುವರ ಮನೆ ಇಂದು ಮುಂಜಾನೆ ಕುಸಿತಗೊಂಡಿದೆ. ಸಂಪೂರ್ಣ ಮನೆ ಜಲಾವೃತಗೊಂಡಿರುವ ಕಾರಣ ಮನೆಯಲ್ಲಿ ವಾಸವಿದ್ದ ವಯೋವೃದ್ಧೆ ಲಲಿತಾ ದೇವಾಡಿಗ ಸಹಿತ ಅವರ 2 ಮಕ್ಕಳು ನೆರೆಮನೆಯಲ್ಲಿ ರಾತ್ರಿ ಮಲಗಿದ್ರು. ಮುಂಜಾನೆ ಬಂದು ನೋಡಿದಾಗ ಮನೆ ಸಂಪೂರ್ಣ ನೆಲಸಮವಾಗಿದ್ದು ಬಟ್ಟೆ ಬರೆ ಸಹಿತ ಮನೆಯ ಎಲ್ಲಾ ಸಾಮಗ್ರಿಗಳು ಮಣ್ಣಿನಡಿಯಲ್ಲಿ ಹೂತು ಹೋಗಿದೆ. ಅದೃಷ್ಟವಶಾತ್ ಮನೆ ಬಿಟ್ಟಿದ್ದರಿಂದ ಭಾರೀ ಅನಾಹುತವೊಂದು ತಪ್ಪಿದೆ. ಹೆದ್ದಾರಿ ಕಾಮಗಾರಿ ನಡೆಸುವ ವೇಳೆ ಮಳೆ ನೀರು ಹರಿದು ಹೋಗಲು ಪೂರಕ ಚರಂಡಿ ವ್ಯವಸ್ಥೆ ಕಲ್ಪಿಸದಿರುವುದರಿಂದ ಖಾಸಗಿ ವ್ಯಕ್ತಿಗಳು, ಸಂಘ ಸಂಸ್ಥೆಗಳು ತಮಗಿಷ್ಟ ಬಂದಂತೆ ಚರಂಡಿ ನಿರ್ಮಾಣ ಮಾಡಿ ಅಳತೆ ಕಿರಿದಾದ ಪೈಪ್ಗಳನ್ನು ಅಳವಡಿಸಿದ್ದರಿಂದ ಸಮಸ್ಯೆ ಮತ್ತಷ್ಟು ಕಠಿಣವಾಗಿದೆ ಎನ್ನುತ್ತಾರೆ ಸಂತ್ರಸ್ತ ಯುವಕ. ನೆರೆಯಿಂದ ಪ್ರಭಾವದಿಂದ 10 ವರ್ಷದಿಂದ ಕಾಮಗಾರಿ ಚಾಲನೆಯಲ್ಲಿ ಇರುತ್ತೆ. ಆದರೆ ಇಲ್ಲಿ ಒಂದು 10 ಮೀಟರ್ ಅಂತರವಿರುವ ಸೇತುವೆಯನ್ನು ಇಷ್ಟರವರೆಗೆ 10 ವರ್ಷದಿಂದ ಪೂರ್ಣಗೊಳಿಸಲಿಲ್ಲ. ಇಲ್ಲಿ ಅಧಿಕಾರಿಗಳು ಈ ರಸ್ತೆಯಿಂದ ಹಾದು ಹೋಗಬೇಕು. ಜನಪ್ರತಿನಿಧಿಗಳಿಗೆ ತುಂಬ ತೊಂದರೆ ಆಗುತ್ತದೆ. ನೆರೆಯಿಂದ ಇಲ್ಲಿ ಆ ಕಡೆ ಈ ಕಡೆ ಹೋಗೋಕ್ಕೆ ತುಂಬ ತೊಂದರೆ ಆಗುತ್ತಿದೆ. ಮತ್ತು ಇಲ್ಲಿ ಎಷ್ಟು ಮಂದಿ ಈ 10 ವರ್ಷದಿಂದ ಇದು ಕಾಮಗಾರಿಯೇ ಪೂರ್ಣಗೊಳ್ಳುತ್ತಿಲ್ಲ. ಯಾವ ಕಾರಣದಿಂದ ರಸ್ತೆಯನ್ನು ಕಡಿತಗೊಳ್ಳುವ ಸಾಧ್ಯತೆ ಏನಾದರೂ ರಸ್ತೆಗಳು ಕಡಿತಗೊಳ್ಳುವ ಸಾಧ್ಯತೆ ಇದೆ. ಮತ್ತು ಇಲ್ಲಿ ಯಾವ ಅಧಿಕಾರಿಗಳು ಇಷ್ಟರವರೆಗೆ ಇದನ್ನು ಗಮನ ತಗೊಳ್ಳುತ್ತಿಲ್ಲ. ರಾಜಕಾರಣಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಪಡುಬಿದ್ರಿ ರಾಷ್ಟ್ರೀಯ ಹೆದ್ದಾರಿ 66 ಬಹುತೇಕ ನೆರೆ ನೀರು ಹಾಗೂ ಹೊಂಡಗಳಿಂದ ತುಂಬಿ ರಸ್ತೆಯಲ್ಲಿ ವಾಹನ ಸಂಚಾರ ಬಹುತೇಕ ಬ್ಲಾಕ್ ಆಗಿದ್ದು ಹೆದ್ದಾರಿ ಕಡಿತಗೊಳ್ಳುವ ಸಾಧ್ಯತೆ ಇದೆ. ಈ ಸಮಸ್ಯೆಯನ್ನ ತಾತ್ಕಾಲಿಕವಾದರೂ ಪರಿಹಾರ ಮಾಡುವಂತೆ ಸ್ಥಳದಲ್ಲಿ ಏಕಮಾತ್ರ ಪಡುಬಿದ್ರಿ ಪೊಲೀಸ್ ಸಿಬ್ಬಂದಿಯೋರ್ವರು ಸಂಬಂಧಿಸಿದ ಗುತ್ತಿಗೆದಾರ ಸಹಿತ ಅಧಿಕಾರಿಗಳಿಗೆ ಫೋನಾಯಿಸಿದ್ರೂ ಕರೆ ಸ್ವೀಕರಿಸುತ್ತಿಲ್ಲ ಎನ್ನುತ್ತಾರೆ. ನೆರೆ ನೀರು ಹೆದ್ದಾರಿ ಮೇಲೆಯೇ ರಭಸವಾಗಿ ಹರಿಯುತ್ತಿದ್ದುದರಿಂದ ರಸ್ತೆಯಲ್ಲಿ ನಿರ್ಮಾಣಗೊಂಡಿರುವ ಬೃಹತ್ ಹೊಂಡಗಳು ಗಮನಕ್ಕೆ ಬಾರದೆ ದ್ವಿಚಕ್ರ ಸವಾರರು ಬಿದ್ದು ಗಾಯಗೊಳ್ಳುತ್ತಿದ್ದು ಕೆಳಗೆ ಬಿದ್ದ ಮೊಬೈಲ್ ಪರ್ಸ್ಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಜನಪ್ರತಿನಿಧಿಗಳ ಹಾಗೂ ಸಣ್ಣ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು 5-6 ವರ್ಷದಿಂದ ನಾವು ನೆರೆಯಲ್ಲಿ ಭಾರಿ ಸಮಸ್ಯೆಯಲ್ಲಿದ್ದೇವೆ. ಇಲ್ಲಿ ಅವರಿಗೆ ಇಲ್ಲಿ ನೆರೆ ರಾಷ್ಟ್ರೀಯ ಹೆದ್ದಾರಿಯಿಂದ ಬರುವ ನೀರು ಎಲ್ಲ ನಮ್ಮ ಮನೆಯ ಒಳಗೆ ನುಗ್ಗಿ ಮನೆಯ ಒಳಗೆ ಎಲ್ಲ ಈಗ 5 ವರ್ಷದಿಂದ ಮನೆ ಒಳಗಡೆ ನುಗ್ತಾ ಉಂಟು ನೀರು. ನಮಗೆ ವಾಸಿಸಲು ಭಾರಿ ಕಷ್ಟಕರವಾಗಿತ್ತು. ಹಾಗೆ ನಾವು ಪಂಚಾಯತಿಗೆ ಇವರಿಗೆಲ್ಲ ಫೋನ್ ಮಾಡಿ ಹೇಳಿದ್ದೇವೆ. ಬಂದು ಅವರು ಅಲ್ಲಿಂದ ಅಲ್ಲಿಗೆ ಸರಿ ಮಾಡ್ತಾರೆ ಹೋಗ್ತಾರೆ. ನಮಗೆ ಭಾರಿ ಕಷ್ಟಕರವಾಗಿದೆ ಇಲ್ಲಿ. ಈಗ ನಾವು ಒಂದು 2-3 ವರ್ಷದಿಂದ ಬೇರೆ ಮನೆಯಲ್ಲಿ ಮಲಗ್ತಾ ಇದ್ದೇವೆ. 3 ವರ್ಷದಿಂದ ಇಂದು ಬೆಳಿಗ್ಗೆ ಇವರ ಲಲಿತಾ ದೇವಾಡಿಗರ ಮನೆ ಕುಸಿದು ಬಿದ್ದಿದೆ. ಈಗ ನಮ್ಮ ಎಲ್ಲ ಮನೆ ವಸ್ತುಗಳೆಲ್ಲ ಅದರ ಅಡಿಯಲ್ಲಿದೆ. ಯಾವುದೇ ನಮಗೆ ಕೈಗೆ ಸಿಗುತ್ತಿಲ್ಲ. ವಾಸ ಮಾಡಲಿಕ್ಕೆ ಜಾಗ ಇಲ್ಲ. ನಮಗೀಗ ಸ್ವಂತ ಮನೆ ಸಹ ಬೇರೆ ಇಲ್ಲ. ಹೋಗಿ ಬೇರೆ ಕೂತ್ಕೊಳ್ಳೋದು. ನಾವೀಗ ನೆರೆಯವರವರ ಮನೆ ಹತ್ರ ಹೋಗಿ ಕೂತ್ಕೊಳ್ಳೋದು. ಈಗ ನೆರೆಯವರ ಎಷ್ಟು ದಿವಸ ಕೂತ್ಕೊಳ್ಳಿಕ್ಕೆ ನಮಗೆ ಆಗುವುದಿಲ್ಲ. ಈಗ ಸುರೇಶ್ ಶರ್ಮಾಳ್, V4 News 24/7 ಪಡುಬಿದ್ರೆ.